ಕ್ರೈಸ್ತರ ಪಾಲಿನ ಪರಮೋನ್ನತ ನಾಯಕ ಪೋಪ್ ಫ್ರಾನ್ಸಿಸ್ ದೈವಾಧೀನ. ಮೊದಲ ಯುರೋಪೇತರ ಪೋಪ್ ಆಗಿ ಇತಿಹಾಸವನ್ನು ನಿರ್ಮಿಸಿದ ಪೋಪ್ ಫ್ರಾನ್ಸಿಸ್ ಜಗತ್ತಿನ ಹಿರಿಯ ಮುತ್ಸದ್ದಿಯ ಅಗಲುವಿಕೆಗೆ ಕಂಬನಿ. ಕ್ಯಾಥೋಲಿಕ್ ಕ್ರೈಸ್ತರ ಪಾಲಿನ ಪರಮೋಚ್ಚ ಗುರು ಹಾಗೂ ವ್ಯಾಟಿಕನ್ ಸಿಟಿಯ ಪರಮೋನ್ನತ ನಾಯಕ ಪಾಪ್ ಫ್ರಾನ್ಸಿಸ್ ಕೆಲವು ದಿನಗಳ ಅನಾರೋಗ್ಯದ ಬಳಿಕ ತಮ್ಮ 88ನೇ ವಯಸ್ಸಿನಲ್ಲಿ ದೈವಾಧೀನರಾಗಿದ್ದಾರೆ. ಪಾಪ್ ಫ್ರಾನ್ಸಿಸ್ ಮೂಲತಃ ಅರ್ಜೆಂಟೀನಾ ದೇಶದಿಂದ ಇಟಲಿಗೆ ವಲಸೆ ಬಂದ ಕುಟುಂಬಕ್ಕೆ ಸೇರಿದವರು. ಹೀಗಾಗಿ ಪಾಪ್ ಹುದ್ದೆಗೇರಿದ ಮೊದಲ ಯುರೋಪೇತರ ವ್ಯಕ್ತಿಯೂ ಕೂಡ ಆಗಿದ್ದಾರೆ. 8ನೇ ಶತಮಾನದಲ್ಲಿ ಸಿರಿಯಾ ಮೂಲದ 3ನೇ ಜಾರ್ಜ್ ಪಾಪ್ ಆಗಿದ್ರು. ಅವರನ್ನ ಬಿಟ್ರೆ ಯುರೋಪಿಯನ್ ಪ್ರಜೆಗಳಿಗೆ ಹೊರತಾದ ವ್ಯಕ್ತಿ ಪಾಪ್ ಹುದ್ದೆಗೇರಿರಲಿಲ್ಲ. 1936ರ ಡಿಸೆಂಬರ್ 17ರಂದು ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ ನಗರದಲ್ಲಿ ಫ್ರಾನ್ಸಿಸ್ ಜನಿಸಿದ್ರು. ಅವರ ಮೊದಲ ಹೆಸರು ಜಾರ್ಜ್ ಮಾರಿಯೋ ಬರ್ಗೋಗ್ಲಿಯೋ ಎಂದಾಗಿತ್ತು. ಬಾಲ್ಯದಲ್ಲಿ ಪ್ರಾಥಮಿಕ ಶಿಕ್ಷಣದ ಬಳಿಕ ಮೊದಲಿಗೆ ಕೆಮಿಕಲ್ ಟೆಕ್ನಿಷಿಯನ್ ತರಬೇತಿಯನ್ನು ಪಡೆದಿದ್ರು. 1958 ಮಾರ್ಚ್ 11ರಂದು ವಿಲ್ಲಾ ಡಿವೋಟೋ ಡಯಾಸಿಸ್ನಲ್ಲಿ ಜೆಸೂಟ್ ದೀಕ್ಷೆಯನ್ನು ನೀಡಲಾಗಿತ್ತು. ಅನಂತರ ಹ್ಯುಮ್ಯಾನಿಟೀಸ್ ಕಲಿಯುವುದಕ್ಕಾಗಿ ಚಿಲಿ ಫಿಲಾಸಫಿ ಕಲಿಯಲು ಸ್ಯಾನ್ ಜೋಸ್ ನಗರಕ್ಕೆ ತೆರಳಿದ್ರು. ಈ ನಡುವೆ ಸಾಹಿತ್ಯ ಮತ್ತು ಸೈಕಾಲಜಿ ವಿಷಯವನ್ನು ಕಲಿಯುವುದಕ್ಕೂ ಕೂಡ ತೆರಳಿದ್ರು. 1970ರಲ್ಲಿ ಥಿಯಾಲಜಿ ವಿಷಯದಲ್ಲಿ ಪದವಿಯನ್ನು ಪಡೆದಿದ್ರು. ಡಿಸೆಂಬರ್ 13ರಂದು ಅರ್ಜೆಂಟೀನಾದಲ್ಲಿ ಪಾದ್ರಿಯಾಗಿ ಸೇವೆ ಆರಂಭಿಸಿದ್ರು. ಸ್ಯಾನ್ ಜೋಸ್ ನಗರದಲ್ಲಿ 6 ವರ್ಷಗಳ ಕಾಲ ಸೇವೆಗೈದು ರೆಕ್ಟರ್ ಕೂಡ ಆಗಿದ್ರು. 1992ರಲ್ಲಿ ಆಗಿನ ಪಾಪ್ 2ನೇ ಜಾನ್ ಪಾಲ್ ಅವರು ಬರ್ಗೋಗ್ಲಿಯೋ ಅವರನ್ನ ಬ್ಯೂನಸ್ ಐರಿಸ್ನಲ್ಲಿ ಬಿಷಪ್ ಆಗಿ ನೇಮಕವನ್ನ ಮಾಡಿದ್ರು. ಆ ಬಳಿಕ ಅದೇ ವಿಭಾಗದಲ್ಲಿ ಆರ್ಚ್ ಬಿಷಪ್ ಆಗಿಯೂ ಪದೋನ್ನತಿಯನ್ನು ಹೊಂದಿದ್ರು. 2013 ಮಾರ್ಚ್ 13ರಂದು ಪಾಪ್ 16ನೇ ಬೆನಿಡಿಕ್ಟ್ ರಾಜೀನಾಮೆ ನೀಡಿದ ಬಳಿಕ ಬರ್ಗೋಗ್ಲಿಯೋ ಅವರನ್ನ ಪಾಪ್ ಮಾಡಿದ್ದಲ್ಲದೆ ಅಸಿಸಿಯ ಸಂತ ಫ್ರಾನ್ಸಿಸರ ನೆನಪಿನಲ್ಲಿ ಪಾಪ್ ಫ್ರಾನ್ಸಿಸ್ ಎಂದು ನಾಮಕರಣ ಮಾಡಲಾಗಿತ್ತು. ಕೇವಲ 1 ದಿನದ ಮೊದಲು ಈಸ್ಟರ್ ಭಾನುವಾರದ ಕಾರ್ಯಕ್ರಮದಲ್ಲಿ ಪಾಪ್ ಫ್ರಾನ್ಸಿಸ್ ಧಾರ್ಮಿಕ ಸ್ವಾತಂತ್ರ್ಯ, ಸಹಿಷ್ಣುತೆ ಮತ್ತು ಶಾಂತಿಗಾಗಿ ಕರೆಯನ್ನ ನೀಡಿದ್ರು. ಸೇಂಟ್ ಪೀಟರ್ಸ್ ಬೆಸಿಲಿಕಾದ ಬಾಲ್ಕನಿಯಲ್ಲಿ 35,000ಕ್ಕೂ ಹೆಚ್ಚು ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು. Omnipotens Deus, Pater, et Filius, et Spiritus Sancti. Amen. Grazie e grazie per tutto quello che avete fatto. Grazie a lei, sei così forte. Quando comandano le donne, le cose vanno. Grazie e grazie a tutti voi. Prego per voi, per favore fatelo per me. Grazie. ಪಾಪ್ ಫ್ರಾನ್ಸಿಸ್ ಅವರು ಜನಪರ ವಿಷಯಗಳ ಬಗ್ಗೆ ಸ್ಪಂದಿಸ್ತಾ ಇದ್ರು. ಹವಾಮಾನ ವೈಪರೀತ್ಯಗಳ ಬಗ್ಗೆಯೂ ಕೂಡ ಜಗತ್ತಿನ ದೇಶಗಳಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ರು. ಮರಣದಂಡನೆ ಶಿಕ್ಷೆಯ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ರು. ಅಮೆರಿಕ ಕ್ಯೂಬಾ ಸಂಬಂಧ ಉತ್ತಮಪಡಿಸಲು ಮುತುವರ್ಜಿಯನ್ನು ಕೂಡ ವಹಿಸಿದ್ರು. ತಮ್ಮ ಜನಾನುರಾಗಿ ಕೆಲಸದಿಂದಾಗಿ ಪಾಪ್ ಫ್ರಾನ್ಸಿಸ್ ಜನಪ್ರಿಯತೆಯನ್ನು ಗಳಿಸಿದ್ರು. ಕ್ಯಾಥೋಲಿಕ್ ಚರ್ಚ್ ಪಾಲಿನ ಪರಮೋಚ್ಚ ಗುರು ಪಾಪ್ ಫ್ರಾನ್ಸಿಸ್ ಅವರು ಅಸ್ತಂಗತರಾಗಿದ್ದು, ಜಗತ್ತಿನ ಎಲ್ಲಾ ಧರ್ಮದ ಪ್ರಮುಖ ನಾಯಕರು ಸೇರಿದಂತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕಂಬನಿ ಮಿಡಿದಿದ್ದಾರೆ.
ದೇವರ ಸೇವೆಯ ಜೊತೆಗೆ ಸಮಾಜದ ಉದ್ಧಾರಕ್ಕೆ ಶ್ರಮಿಸಿದ ಪಾಪ್ ಫ್ರಾನ್ಸಿಸ್ ಅವರ ಅಗಲುವಿಕೆ ತುಂಬಲಾರದ ನಷ್ಟವಾಗಿದೆ.